ಗ್ಯಾಸ್ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ತೇವೆ ಅಂತೇಳಿ ಮಾಜಿ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ನೋಡಿ, ಅವರು ಮಾಜಿ ಶಾಸಕರು ಯಾವ ಆಧಾರದ ಮೇಲೆ ಇದನ್ನು ಹೇಳಿದಾರಂತೆ ಗೊತ್ತಿಲ್ಲ. ಎಲ್ಲಿಯೂ ಕೂಡ ಗ್ಯಾಸ್ ಇಲ್ಲ. ಕಸ್ಟಮರ್ಸಿಗೆ ಇವತ್ತು 35ರಿಂದ 40 ದಿವಸಕ್ಕೆ ಒಂದು ಸಿಲಿಂಡರ್ ಸಿಗ್ತದೆ. ನನಗೆ ಗ್ಯಾಸ್ ಏಜೆನ್ಸಿ ಇದೆ ಸುಳ್ಯದಲ್ಲಿ. ನಮ್ಮಲ್ಲಿ 40ರಿಂದ 45 ದಿವಸಕ್ಕೆ ಗ್ಯಾಸ್ ಕೊಡ್ತೇವೆ. 4 ದಿವಸ ಆಯಿತು ನಮಗೆ ಲೋಡ್ ಬರದೆ. 4 ಡೇಸ್ ಜನ ಅಂಗಡಿ ಎದುರು ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೋಟೆಲ್ಗಳು ಬಂದಾಗಿದೆ. ಯಾವ ಹೋಟೆಲ್ಗಳಲ್ಲಿ ಕೂಡ ನಾವು ಮೊನ್ನೆ ಕಂಬಳದ ಹೋಟೆಲ್ ಹಾಕಲಿಕ್ಕೆ ನಾವು ಎಲ್ಲಂದ್ರೆ ನಾವು ಕಾಡಿ ಬೇಡಿ ತಂದು ಅವರಿಗೆ ಗ್ಯಾಸ್ ಅಂತ ಕೊಟ್ಟ ನಂತರ ಅವರು ಹೋಟೆಲ್ ಮಾಡುವಂಥದ್ದು. ಯಾರಿಗೂ ಕಮರ್ಷಿಯಲ್ ಸಿಲಿಂಡರ್ಗಳಿಲ್ಲ. ಇವರು ಮೊನ್ನೆ ಮಾಧ್ಯಮದಲ್ಲಿ ಕೊಟ್ಟರಲ್ಲ, ಎಲ್ಲಿಯೂ ಬೇಡಿಕೆಗಳೇನು ತೊಂದರೆ ಇಲ್ಲ, ಎಲ್ಲಿಯೂ ಶಾರ್ಟೇಜ್ ಇಲ್ಲ. ಈಗ ಕೊಡಲಿ ಅಲ್ಲ. ಈ ಪರಿಸ್ಥಿತಿ ಎಲ್ಲಾದರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು BJP ಅಪೋಸಿಷನ್ ಇದ್ದರೆ ಇವತ್ತು ಸಿಲಿಂಡ್ರನ್ನು ಹೆಗಲಲ್ಲಿ ಹಿಡ್ಕೊಂಡು ಇಡೀ ರೋಡಲ್ಲಿ ಓಡಾಡ್ತಾಯಿದ್ರು. ಆದರೆ ನಾವು ಕಾಂಗ್ರೆಸ್ಸಿನವರು ಒಳ್ಳೆ ಚೀಪ್ ರಾಜಕೀಯ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಈ ದೇಶಗಳು ಯುದ್ಧವನ್ನು ಎದುರಿಸ್ತಿದೆ. ದೇಶ ಬಂದಾಗ ನಮ್ಮ ದೇಶ, ಅದಕ್ಕಾಗಿ ನಾವು ಯಾವತ್ತೂ ಬೀದಿಗೆ ಇಳಿಯಿಲ್ಲ. ಎಷ್ಟೋ ಜನ ನಮ್ಮ ಹತ್ರ ಕೇಳ್ತಾರೆ, ಯಾಕೆ ನೀವು ಬೀದಿಗೆ ಇಳಿಲಿಲ್ಲ? ನಾವು ದೇಶದ ಹಿತರಕ್ಷಣೆಯಿಂದ ನಾವು ಬೀದಿಗಿಳಿದಿಲ್ಲ. ಆದರೆ ಗ್ಯಾಸ್ ಸಪ್ಲೈ ಮಾಡೋದು ಯುದ್ಧಕ್ಕೂ ಏನು ಸಂಬಂಧಗಳು ಕಡಿಮೆ. ಅಷ್ಟು ಈಗ ಒಂದು ಯುದ್ಧ ಆಗೋದು ಬೇರೆ ಬೇರೆ ದೇಶದಲ್ಲಿ. 2 ದಿವಸದಲ್ಲಿ ನಮ್ಮ ಹತ್ರ ಗ್ಯಾಸ್ ಶಾರ್ಟೇಜ್ ಆದರೆ ನಾನು ಹೇಳೋದು, ಭಾರತ ದೇಶ ಇನ್ನೊಂದು ದೇಶದ ಯುದ್ಧ ಮಾಡಿದರೆ ಏನಾಗ್ಬೋದು ಪರಿಸ್ಥಿತಿ? ಹಾಗಾದರೆ ನಮ್ಮ ಹತ್ರ ಸ್ಟೆಬಿಲಿಟಿಯೇ ಇಲ್ವಾ? ನಮ್ಮ ಹತ್ರ ಸ್ಟಾಕೇ ಇಲ್ವಾ? ನಾವು ಏನು ತಯಾರಿ ಇಲ್ವಾ? ಎಷ್ಟು ಏನಿದ್ರೆ ಏನು, ಊಟ ಮಾಡಲಿಕ್ಕೆ, ಕುಡಿಲಿಕ್ಕೆ ನೀರು, ಕರೆಂಟು ಇದು ಇಲ್ಲದಿದ್ದರೆ ಏನು ಯುದ್ಧ ಮಾಡಲಿಕ್ಕೆ ಆಗ್ತದಾ? ನಾನು ಹೇಳುವಂಥದ್ದು, ಇವರು ಮಾಧ್ಯಮದ ಮುಂದೆ ಹೇಳುವಾಗ ಸ್ವಲ್ಪ ಆಲೋಚನೆ ಮಾಡಿ ಹೇಳಿ ಸ್ವಾಮಿ. ಸರ್, ಯಾವುದು ತೊಂದರೆಗಳಾಗಿದೆ, ನಾವೆಲ್ಲ ತೊಂದರೆಗಳನ್ನು ಫೇಸ್ ಮಾಡಲಿಕ್ಕೆ ರೆಡಿ ಇದೆ. ಹೋಟೆಲ್ನವರು ಉದ್ಯೋಗ ಇಲ್ಲದೆ ಎಲ್ಲೆಲ್ಲಿ ಹೋಗುವಂಥ ಆಟೋ ಚಾಲಕರು ಗ್ಯಾಸ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಆದರೂ ಎಲ್ಲಿಯೂ ತೊಂದರೆ ಇಲ್ಲ, ನಾವು ಬೇಕಾದಷ್ಟು ಕೊಡ್ತೇವೆ. ಯಾಕೆ ಮಿಸ್ಗೈಡ್ ಮಾಡ್ತೀರಾ? ಇದ್ದದನ್ನು ಇದ್ದಾಗೆ ಹೇಳಿ. ನಾವೇನು ಯುದ್ಧದ ಸಮಯದಲ್ಲಿ ಈ ಸಮಯದಲ್ಲಿ ನಾವೇನು ಸ್ಟ್ರೈಕಿಗೆ ಹೋಗೋದಿಲ್ಲ. ಆದರೆ ಗ್ಯಾಸ್ ಕೊಡುವಂಥದ್ದು ಏನು ಯುದ್ಧಕ್ಕೂ ಅದಕ್ಕೆ ಸಂಬಂಧಗಳಿಲ್ಲ. ಬೇರೆ ದೇಶದಿಂದ ತರಿಸಿಕೊಡ್ಬೋದು. ಅದು ನಮ್ಮಲ್ಲಿ ಮಾತ್ರ ಯಾಕೆ ಶಾರ್ಟೇಜು? ಇಲ್ಲಿ ನನಗೆ ಎಲ್ಲ ಆಫೀಸರ್ಗಳ ಹತ್ರ ಮಾತಾಡಿದೆ, ಗ್ಯಾಸೇ ಬರ್ತಾ ಇಲ್ಲ, ಪ್ಲ್ಯಾಂಟಲ್ಲೇ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಲಿಕ್ಕೆ ಆಗ್ತದೆ? ದಯಮಾಡಿ ಕೇಂದ್ರ ಸರ್ಕಾರ ಇದಕ್ಕೆ ಸರಿಯಾದ ಒಂದು ಕ್ರಮವನ್ನು ತಗೊಳ್ಬೇಕು. ಎಲ್ಲೆಲ್ಲಿ ಗ್ಯಾಸ್ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಶಾರ್ಟೇಜ್ ಇದೆ. ಆನಂತರ ಇದರ ಜೊತೆಗೆ ನಿಮಗೆ ರಸಗೊಬ್ಬರ ನಮ್ಮ ಕೃಷಿಗೆ ಬೇಕಾಗುವಂಥ ಗೊಬ್ಬರ ಕೂಡ ಶಾರ್ಟೇಜ್ ಆಗ್ತಾಯಿದೆ. ಯೂರಿಯಾ ಯಾವುದು ನಿಮಗೆ ಸಿಗೋದಿಲ್ಲ, ನೋಡ್ಕೊಳ್ಳಿ. ಅದರಿಂದ ಇದಕ್ಕೆ ಕಾರ್ಯಪ್ರವೃತ್ತರಾಗಬೇಕು ಕೇಂದ್ರ ಸರ್ಕಾರ. ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ರೈತರಿಗೆ ತೊಂದರೆ ಆಗಬಾರ್ದು, ಗ್ಯಾಸಿನ ತೊಂದರೆ ಆಗಬಾರ್ದು. ಕೂಡಲೇ ವ್ಯವಸ್ಥಿತರಿದೆ. ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಡುವುದು ನಮ್ಮ ಲೀಡರ್ಗಳು ಸ್ವಲ್ಪ ನಿಲ್ಲಿಸಬೇಕು. ಎಂಗ್ಲ ದೇವಸ್ಥಾನದ ಕಂಡೋಡು ಸ್ಟಾಲ್ ವಾಡ್ನೋಗ್ಲು ವ್ಯಾಪಾರಸ್ಥರು ಎಂಗ್ಲೈತೆ ಎಲ್ಲ ಬಿಡ್ಡು ಲೆಪ್ಪ್ಯಾರ. ಎಂಗ್ಲ ಮುರಾಣಿ MLA ಮನವಿ ಕೊಡ್ದಿತ್ತು, ಎಂಗ್ಲ ಒಂಜಿ ಗ್ಯಾಸ್ದು ಒಂಜಿ ಇಂದು ಅಂದ್ಕೊಡು ಇದು ಗ್ಯಾಸ್ ಒಲ್ಲ ಒತ್ತ ಇಜ್ಜಿತ್ತು. ಈ ಸರಿ ಅಂಗಡಿ ವಾಡ್ನೇ ಡೌಟ್ ಹೇಳ್ತಂಡು ದಾಲ ಅನ್ಪಲೆಕ್ಕ ಇಜ್ಜಿ ಗ್ಯಾಸ್ ಒತ್ತೊಂದು ಇಜ್ಜಿ ಸ್ಟಾಲ್ ಅಂಚದು ಫುಡ್ ಸ್ಟಾಲ್ ಈ ಸರಿ ಕಂಡೋಡು ಕಮ್ಮಿ ಇಟ್ಕೊಂಡು ತಿಕ್ಕನೆ ಎಂಗ್ಲೈತೆ ಸ್ಟಾಲ್ಗೆ ಇಂದು ಕಮರ್ಷಿಯಲ್ ಎಂಗ್ಲ ಜಾಸ್ತಿ ಕೊಂಗಣೆ ಯೂಸ್ ಅನ್ಬಂದು ಇದು ಕೊಂಗಣ್ಲ ಇಜ್ಜಿ ಎಂಗ್ಲ ಕಮರ್ಷಿಯಲ್ ಬೋಡಪ್ಪನ ಜಾತ್ರೆ ಇದಪ್ಪ ಕಂಡೋಡು ಮಾತ್ರ ಇದಕ್ಕೆ ಇಲ್ಲ ಎಂಗ್ಲ ಕೊಂಗಣೆ ಯೂಸ್ ಅನ್ಬನ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.